ಸೊಲ್ಮೆಲು ನಮಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ರಾಜ್ಯದ ಪೊಂಜು ಬೊಕ್ಕ ಜೋಕ್ಲೆನ ಕಲ್ಯಾಣ ಖಾತೆ ಮಂತ್ರಿ ಅಂಚನೆ ಉಡುಪಿ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲಾದುಪ್ಪುನ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಚಾರೊಡಿತ್ತಿನ ಕಾರ್ ಅಂಗಾರೆ ಪುಲ್ಯಕಾಂಡೆ ಮರಕ್ಕು ಗುದ್ದಿನ ಸಂಗತಿ ಬೆಳಗಾವಿಡ್ ನಡೆತದಂಡ ಮಂತ್ರಿಯರಿಗೆ ಇಲ್ಯ ಮಟ್ಟದ ಪೆಟ್ಟಾತಂಡ ವಿಧಾನ ಪರಿಷತ್ ಸದಸ್ಯರು ಚೆನ್ನರಾಜ ಹಟ್ಟಿಹೊಳಿಯರ್ನ ತರೆಕ್ ತಾಗದಂಡ ರಾಜ್ಯದ ಪೊಂಜು ಬೊಕ್ಕ ಜೋಕ್ಲೆನ ಕಲ್ಯಾಣ ಖಾತೆ ಮಂತ್ರಿ ಅಂಚನೆ ಉಡುಪಿ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲಾದುಪ್ಪುನ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಚಾರೊಡುತ್ತಿನ ಕಾರ್ ಎಡ್ತಿನ ಸಂಗತಿ ಅಂಗಾರೆ ಪುಲ್ಯಕಾಂಡೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ಅಂಬಡಗಟ್ಟಿ ಕೈತಲ್ ನಡೆತದಂಡ ಅದೃಷ್ಟುಡು ಮಂತ್ರಿಯರು ಪ್ರಾಣಪ್ಪ ಎಡ್ದು ಬಚಾವಾತಿರ ಅರೆನ ಸೋದರೆ ವಿಧಾನ ಪರಿಷತ್ ಸದಸ್ಯರು ಚೆನ್ನರಾಜ ಹಟ್ಟಿಹೊಳಿಯರ್ಲ ಕಾರ್ ಅಡಿತದ ಬಚಾವಾತಿರ ಅಂಗಾರೆ ಪುಲ್ಯಕಾಂಡೆ 5 ಗಂಟೆಗೆ ಅವಘಡ ನಡೆತದಂಡ ಕಾರದ ಎದುರು ಭಾಗ ಬೆಟ್ಟೆ ಅದ್ಭುತುಂಡು ಸಿಎಲ್ಫಿ ಸಭೆ ಮುಗಿತದ ಅಂಗಾರ ರಾತ್ರಿ ಬೆಂಗಳೂರೊಡ್ಡು ಬೆಳಗಾವಿಗೆ ಪಿದಾರ್ದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಡು ಬರೊಂದಿತ್ತರ ಅಂಬಡಗಟ್ಟಿ ಗ್ರಾಮದ ಕೈತಲು ಅಡ್ಡಬತ್ತಿನ ನಾಯಿಡ್ದು ತಪ್ಪಾಯಿರಬಹುದು ಕಾರು ಮರಕ್ಕೆ ಕುದ್ದುದಂಡು ಮಂತ್ರಿ ಹೆಬ್ಬಾಳ್ಕರ್ನ ಬೆರಿಬೊಕ್ಕ ಮೋನಿಗೆ ಇಲ್ಯ ಮಟ್ಟದ ಪೆಟ್ಟಾತಂಡು ವಿಧಾನ ಪರಿಷತ್ ಸದಸ್ಯರು ಚೆನ್ನರಾಜ ಹಟ್ಟಿಹೊಳೆಯರ್ನ ತರೆಕ್ ಪೆಟ್ಟಾತಂಡು ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮರ್ದಗಾದ ಬೆಳಗಾವಿದ ಖಾಸಗಿ ಆಸ್ಪತ್ರೆ ಸೇರ್ದೇರು ಮೂರ್ತಿದಾರರು ಅವೇ ಕಸಬನ್ನು ದುಂಬರಿ ಪಂದೆ ಜೋಕ್ಲೆನ ಬರವು ಕಲ್ತಿನ ಕ್ಲಾದ್ ಮಲ್ಪಲೆಂದು ರಾಜ್ಯದ ಸಹಕಾರ ಮಂತ್ರಿ KN ರಾಜಣ್ಣ ಪಂತೆರ ಬ್ರಹ್ಮಾವರ ತಾಲೂಕು ಕೋಟದ ಮೂರ್ತಿದಾರರನ ಸಹಕಾರ ಸಂಘದ 34ನೇ ವರ್ಷದ ಸಂಭ್ರಮ ಉದಿಪನ ಮಲ್ತದ 6 ಪಾತಿರಿಯರು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಕೋಟದ ಮೂರ್ತಿದಾರರ ಸಂಘದ 34ನೇ ವರ್ಷದ ಸಂಭ್ರಮ ಸ್ವಂತ ಕಟ್ಟೋಣ ಬಕ ದುಂಬುದ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ನಿಂಬುದ ಸಭಾಂಗಣ ಉದಿಪನ ಲೇಸ ಅಟ್ಟಣೆ ಮಲ್ತದಿತ್ತರ ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕಾರ್ಯರ ಡಾಕ್ಟರ್ MN ರಾಜೇಂದ್ರ ಕುಮಾರ್ ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಇಂಚ ಬಿನ್ನಿರಿತದ ರಾಜ್ಯದ ಸಹಕಾರ ಮಂತ್ರಿ KN ರಾಜಣ್ಣ ಸಂಘದ ಸ್ವಂತ ಆಫೀಸ್ ಕಟ್ಟೋಣ ಬಕ್ಕ ಬಂಗಾರಪ್ಪ ನಿಂಬುದ ಸಭಾಂಗಣ ಉದಿಪನ ಮಲ್ತ್ಯರ ಈ ಪುರ್ತುಡು ಭದ್ರತಾ ಕೋಣೆ ಸೇರ್ದು ಬೇತೆ ಬೇತೆ ಉದಿಪನ ಆಂಡ್ ಉದಿಪನ ಲೇಸಡು ಸಂಘದ CEO ಜಗದೀಶ್ ಕೆಮ್ಮಣ್ಣು ಎತ್ಕೊಂಡರ ಗುರ್ಕಾರ್ಮೆ ವಹಿಸಿದನ ಸಂಘದ ಗುರ್ಕಾರ್ಯರ ಕೊರಗ ಪೂಜಾರಿ ಸುರುತ ಪಾತೆರ ಪಂಡದ ಸಂಘದ ಬಗೆಟ್ ತೆರಿಪಾಯರ ಸಹಕಾರ ಮಂತ್ರಿ KN ರಾಜಣ್ಣ ಸಂಘದ 34ನೇ ವರ್ಷದ ಸಂಭ್ರಮ ಉದಿಪನ ಮಲ್ತೆರ ಮಂತ್ರಿ KN ರಾಜಣ್ಣ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಬೆಂಗಳೂರು ಮೂರ್ತಿದಾರರನ ರಾಯಭಾರಿ ಅಂಚ ಕಾರ್ಯಮಲ್ಪನ ಗಣಪತಯ್ಯ ಮಕ್ಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಲೋಕಸಭಾ ಸದಸ್ಯರ ಕೋಟ ಶ್ರೀನಿವಾಸ ಪೂಜಾರಿ ಪಾತ್ರೆಡ್ದು 34 ವರ್ಷದುಂಬು ಮುಖ್ಯಮಂತ್ರಿ ಬಂಗಾರಪ್ಪರ ಸಂಘ ಉದಿಪನ ಮಲ್ತದೆರ ಗೋಕಾಕ್ ಚಳವಳಿ ಇಡೀ ಕರ್ನಾಟಕನು ಅಡಿಮೇಲ್ ಮಲ್ಪನಗ ಈ 2 ಜಿಲ್ಲೆದಕ್ಲು ಗುಮನ ಕೊಡ್ತಜರಂದು ದೂರ ಇತ್ತಂಡು ಆಂಡ ಕಲಿ ನಿಷೇಧ ಮಲ್ಪನಗ ಮುಲ್ಪ ಮೂರ್ತಿದಾರರು ಸಾಧಿಕ ಜತದ ಬಾರಿ ಪೊರ್ಬಾಟ ಮಲ್ತೆರ ಬಂಗಾರಪ್ಪರ ನಿಷೇಧದ್ದು 2 ಜಿಲ್ಲೆನ ಬುಡ್ದು ಬುಡಿಯರ ಅಪಗ ಮೂರ್ತದಾರರ್ನ ಚಳವಳಿ ಇತಿಹಾಸ ಸೃಷ್ಟಿ ಮಲ್ತದಿತ್ತಣಂದು ಪಂಡಿರ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಪಾತ್ರೆಡ್ದು ಸೌಮ್ಯ ಸ್ವಭಾವದಾರ ಸಂಘದ ಗುರ್ಕಾರ್ಯರು ಕೊರಗಪ್ಪ ಪೂಜಾರಿ ಮೂರ್ತಿದಾರರು ಒಂಜಿ ಕಾಲುಡು ಮೀನುಗಾರರಂಚ ಕಷ್ಟದ ಜೀವನ ನಡಪಾಯಿನಕ್ಲು ಸಾಯ ಮಲ್ತಿನಕ್ಲೆನ ಮರಪು ನಕ್ಲತ್ತು ಬಂಗಾರಪ್ಪೆರೆನ ನೆಂಪು ಮಲ್ತೊಂದಿರ OVA ಬ್ಯಾಂಕ್ ಇಂಚ ಇಜ್ಜಿ ಪ್ರತಿಯೊಂದು ಸಹಕಾರಿ ಸಂಸ್ಥೆ ಎಡ್ಡೆ ಆಡಳಿತ ನಡಪಾವನುಂಡು ರಾಷ್ಟ್ರ ಪ್ರಶಸ್ತಿ ಬತ್ತಿನ ಸಂಗೊಲುಲ್ಲ ನಮ್ಮ ಜಿಲ್ಲೆಡ ರೈತರಿಗೆ ಕೊರ್ನಾತ ಸವಲತ್ತು ಏರ್ಲಾ ಕೊಡ್ತುಜರ ಸಂಘದ ಕಟ್ಟೋಣಗು ಬ್ಯಾಂಕ್ದ ನೆಲೆಟ್ 10 ಲಕ್ಷ ರೂಪಾಯಿ ಅನುದಾನ ಕೊರ್ಪಣೊಂದು ಪಂಡಿರ ಮಂತ್ರಿ KN ರಾಜಣ್ಣ ಪಾತ್ರೆಡ್ದು ತೀರ್ಥ ಸಮುದಾಯದ ಜನಕುಲು ಸೇರ್ದು ಸ್ವಾಭಿಮಾನದ ಬದುಕುಗಾದ ಸಹಕಾರಿ ಸಂಘ ಕಟ್ಟೊಂದೆರ ಜನಪರ ಇಸೆಯ ಪೊರ್ಬಾಟಗು ಅಗತ್ಯ ಶೋಷಣೆ ಅಪನ ಸರ್ಕಾರದ ತಪ್ಪು ನೀತಿಗೆ ಬಲಿ ಅಪನಲ ಉಂಡು 20,000 ಬಂಡಾಲೊಡ್ದು ಸುರುವಾಯಿನ ಸಂಘ ಈತಿ ಎತ್ತರ ಗುಬುಲೆದಂಡ ಮೂರ್ತಿದಾರ್ಯರು ಅವೇ ಕುಲಕಸುಬನು ದುಂಬರಿಪ್ಪನ ಬುಡ್ದು ಜೋಕ್ಲೆಗೆ ಬರವು ಕಲ್ಪನಾ ಕ್ಲಾದ್ ಮಲ್ಪೊಡು ಜೋಕ್ಲಿನ ಕಸಬುಗು ನೂಕು ನಾವು ಸರಿಯಾಯಿನ ಕ್ರಮ ಅತ್ತಂದು ಪಂಡಿರ ಕೋಟಾ ಮೂರ್ತದಾರರನ ಸಂಘದ ಗುರ್ಕಾರ್ಯರು ಕೊರಗ ಪೂಜಾರಿ ಬೊಕ್ಕ CEO ಜಗದೀಶ್ ಕೆಮ್ಮಣ್ಣು ಮಕ್ಳಿಗೆ ಮಂತ್ರಿಯರು ಸಮ್ಮಾನದ ಮರ್ಯಾದೆ ಮಲ್ತ್ಯರ ಸಹಕಾರ ಸಂಘಲಿನ ದುಂಬುದ ಸಹಾಯಕ ನಿಬಂಧಕರ ಅರುಣ್ ಕುಮಾರ್ ಬೊಕ್ಕ ಸಂಘದ ದುಂಬುದ ಗುರ್ಕಾರ್ಯರು ಒತ್ತು ಗುರ್ಕಾರ್ಯರು ಬೊಕ್ಕ ನಿರ್ದೇಶಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತ್ಯರ ಕುಂದಾಪುರ ಶಾಸಕರ ಕಿರಣ್ ಕುಮಾರ್ ಕೊಡ್ಗಿ ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಜಯಪ್ರಕಾಶ್ ಹೆಗ್ಡೆ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಗುರ್ಕಾರ್ಯರ ಜಯಕರ ಶೆಟ್ಟಿ ಇಂದ್ರಾಳಿ ದುಂಬುದ ಶಾಸಕರ ಗೋಪಾಲ ಪೂಜಾರಿ ಆಡಳಿತ ಮಂಡಳಿ ಒತ್ತು ಗುರ್ಕಾರ್ಯರ ಜಯರಾಮ ಪೂಜಾರಿ ಸದಸ್ಯರು ರಾಜು ಪೂಜಾರಿ ಕೃಷ್ಣ ಪೂಜಾರಿ ರಾಮ ಪೂಜಾರಿ ಸಂಜೀವ ಪೂಜಾರಿ ಮಂಜುನಾಥ ಪೂಜಾರಿ ಭಾರತಿ ಪ್ರಭಾವತಿ ಕಾಂಗ್ರೆಸ್ ಜಿಲ್ಲಾ ಗುರ್ಕಾರ್ಯರ ಅಶೋಕ್ ಕುಮಾರ್ ಕೊಡವರು ಪಾಲ್ಗೊಂಡಿರ ನಿರ್ದೇಶಕರ ಕೃಷ್ಣ ಪೂಜಾರಿ ಸೊಲ್ಮೆ ಸಂದಯರ ನರೇಂದ್ರ ಕುಮಾರ್ ಕೋಟಬಕ ಸತೀಶ್ ವಡ್ಡರ್ಸೆ ಕಾರ್ಯಕ್ರಮ ಸುಧಾರ್ತಿರ ದಕ್ಷಿಣ ಕನ್ನಡ ಜನಪರ ಹೋರಾಟಕ್ಕೆ ಇಳಿಸಿದ ನೆಲ ಅಲ್ಲ ಅನ್ನುವಂಥ ಸಂದರ್ಭದಲ್ಲಿ
ಶೇಂದಿ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಕರಾವಳಿ ಜಿಲ್ಲೆಯ ಹೆಬ್ಬೆಟ್ಟಿನ ಶೇಂದಿ ತೆಗೆಯುವಂಥ ಮುರ್ತೇದಾರರು ಬೀದಿಗಿಳಿದು ಬಿಟ್ಟರು. ಈ ಮುರ್ತೇದಾರರ ಹೋರಾಟ ಹೇಗಿತ್ತು ಅಂತ ಹೇಳಿದರೆ ಪಕ್ಷಾತೀತವಾಗಿ ನಡೆದಿತ್ತು. ಯಾರೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಒಂದು ಹೋರಾಟ ನಡೀತು. ಇಡೀ ಕರ್ನಾಟಕ ಸರ್ಕಾರದ ಮಗ್ಗಲು ಮಗಿಚಿ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಥಮ ಸಂಪುಟ ಸಭೆಯಲ್ಲೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಶೇಂದಿ ನಿಷೇಧ ಕಾಯ್ದೆಯಿಂದ ವಿನಾಯಿತಿ ಕೊಡುವಂಥ ಒಂದು ಆದೇಶವನ್ನು ಅವರು ಹೊರಡಿಸೇ ಬಿಟ್ಟರು. ಮೂರ್ತೆದಾರರು ಒಂದು ಕಾಲದಲ್ಲಿ ಕಷ್ಟಜೀವಿಗಳು. ಮೀನುಗಾರರು ಹೇಗೆ ಸಮುದ್ರಕ್ಕೆ ಹೋಗ್ತಿದ್ರ ಇವರು ಮರ ಹತ್ತಿ ಶೇಂದಿ ಇಳಿಸ್ತಿದ್ರು. ಅದು ಇವತ್ತು ಶೇಂದಿ ಇಲ್ಲದಿದ್ದರೂ ಕೂಡ ಈ ಸಂಘವನ್ನು 34 ವರ್ಷಗಳಿಂದ ಚೆನ್ನಾಗಿ ನಡೆಸ್ಕೊಂಡು 70 ಕೋಟಿ ಚಿಲ್ಲರೆ ಠೇವಣಿ, 68 ಕೋಟಿ ಸಾಲ ಹಾಗೂ 12% ಡಿವಿಡೆಂಡ್ ಕೊಟ್ಕೊಂಡು ಜನರ ಒಂದು ಆರ್ಥಿಕ ಸಂಸ್ಥೆಯಾಗಿ ಮೂಡಿ ಕೆಲಸ ಮಾಡಿದ್ದಕ್ಕೋಸ್ಕರ ಸಂಘದ ಅಧ್ಯಕ್ಷರನ್ನು ಇತರ ಎಲ್ಲ ನಿರ್ದೇಶಕರನ್ನು ನಾನು ಅತ್ಯಂತ ಗೌರವದಿಂದ ಸ್ಮರಿಸ್ಕೊಳ್ತಾ ಇದ್ದೀನಿ. ಇವತ್ತು ಸರಿಸುಮಾರು 90 ಕೋಟಿಯವರೆಗೆ ಠೇವಣಾತಿಗಳನ್ನು ಗಳಿಸಿರ್ತಕ್ಕಂಥದ್ದು ಮತ್ತು ಸದಸ್ಯರುಗಳಿಗೂ ಕೂಡ ಆರ್ಥಿಕವಾಗಿ ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದು, ಆ ಒಂದು ಸದಸ್ಯಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಅವರಿಗೆ ಆಗ್ತಕ್ಕಂಥ ತೊಂದರೆಗಳ ನಿವಾರಣೆಗೆ ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಸಹಕಾರ ಸಂಸ್ಥೆಗಳಲ್ಲಿ ತೀರ್ಮಾನಗಳನ್ನು ಮಾಡಿ ಜಾರಿ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಭಿನಂದನೆಗೆ ಅರ್ಹವಾದಂಥ ಆಡಳಿತ ಮಂಡಳಿ ಅಂತೇಳಿ ನಾನು ಅಭಿನಂದಿಸ್ತೇನೆ. ಬರವು ಸಂಸ್ಥೆ ಒಂಜಿ ಸರ್ಟಿಫಿಕೇಟ್ ಮಾತ್ರದ ತೊನ್ನ ಜಾಗೆ ಅತ್ತಂದು ಶಾಲೆದ ವರ್ಷದ ಸಾಧನೆ ಹಿಡಿದು ಗೊತ್ತಾಪಣಂದು ಹೊಸ ದಿಗಂತ ಪತ್ರಿಕೆದ ಮುಖ್ಯ ಕಾರ್ಯತ್ವವನ್ನ ಅಧಿಕಾರಿ ಪ್ರಕಾಶ್ PS ಪಂತೆರ ಅತ್ತಾವರ ಸರೋಜಿನಿ ಮಧುಸೂದನ ಖುಷಿ ಬರವು ಸಂಸ್ಥೆಲನ ವರ್ಷದ ದಿನಾಚರಣೆ ಲೇಸನ ಉದಿಪನ ಮಲ್ತದ 6 ಪಾತಿರಿಯರ ಕುಡ್ಲ ಅತ್ತಾವರದ ಸರೋಜಿನಿ ಮಧುಸೂದನ ಖುಷಿ ವಿದ್ಯಾಸಂಸ್ಥೆಯಲ್ಲಿನ ವರ್ಷದ ದಿನಾಚರಣೆ ಸೋಮವಾರ ನಡೆತಂಡ. ಸಂಸ್ಥೆದ ಆಡಳಿತ ನಿರ್ದೇಶಕರ ಸರೋಜಿನಿ ಮಧುಸೂದನ ಖುಷಿ, ಸಂಸ್ಥೆದ ತಾಪಕರ ಮಧುಸೂದನ ಖುಷಿಯರನ್ನ ಪಟಕು ಪುರುಪ ಪಾಡ್ದು ಕಾರ್ಯಕ್ರಮ ಶುರುವಾಂಡ. ಮಾಧವ ಪೈ ಮಾತ್ರೆಯಲ್ಲಿ ಎದ್ಕೊಂಡಿರ ಸರೋಜಿನಿ ಮಧುಸೂದನ ಡಿ ಖುಷಿ ಗುರುಕಾರ್ಮಿಡ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡದ ದುಂಬುದ ಒತ್ತು ನಿರ್ದೇಶಕರ JN ಸಿಡಿಯರೆಗಿತ್ತದ ಹೊಸ ದಿಗಂತ ಪತ್ರಿಕೆದ ಮುಖ್ಯ ಕಾರ್ಯತ್ವವನ್ನ ಅಧಿಕಾರಿ ಪ್ರಕಾಶ್ PS ಕಾರ್ಯಕ್ರಮ ಉದಿಪನ ಮಲ್ತೆರ. ಪ್ರಿನ್ಸಿಪಾಲರು ಬಿಂದುಸಾರ ಶೆಟ್ಟಿ ವರ್ಷದ ವರದಿ ದುಂಬುದಿಯರ ಬೇತೆ ಬೇತೆ ಪಂಥಲಡಿ ಗೆಂದಿನಕ್ಲೆಗು ಬೊಕ ಸಾಧಕರಿಗೆ ನಾಮ್ಲೆನ್ ಪಟ್ಟಿಯರ. JNSD ಪಾತ್ರದ ದಕ್ಷ ಜನಕುಲುಪ್ನ ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾದಾನ ಬೊಕ ಅನ್ನದಾನಗು ಪುದರ್ ಪಡೆತಂಡ ತನಕ ದಕ್ಷಿಣ ಕನ್ನಡ ಜಿಲ್ಲೆದ ಮಿತ್ತು ಭಾರಿ ಪ್ರೀತಿ ತಾನು ಹೆಚ್ಚಾದ ಜಿಲ್ಲೆಡ್ ಸೇವೆ ಸಂದಾದೆ ಪಾಠದ ಒಟ್ಟುಗು ಪಾಠ ಅತ್ತಾಂದಿ ಸೇಲೆಡ್ ದುಂಬುಕ ನೇರ ಪ್ರಯತ್ನ ಬತ್ತಿ ನೀಡಿದವರ ಕರಿನ ಮೂಜಿ ವರ್ಷಲೆಡ್ ಜಿಲ್ಲೆ ರಾಜ್ಯಡೆ ಸುರುತ ಸ್ಥಾನ ಪಡೆಯೊಂದು ಪೈದಂಡ ಐಕ ಕಾರಣ ಐನ ಬರವು ಕಲ್ಪಾವನಕ್ಲು ಸಂಸ್ಥೆದ ಆಡಳಿತದಕ್ಲು ಬರವು ಕಲ್ಪನಕ್ಲಿಗೆ ಮೆಚ್ಚಿಗೆ ಸಂದಾವೆಂದು ಪಂಡಿರ. ಪ್ರಕಾಶ್ PS ಮಾತಾಡಿದ ಈ ಸಾಲೆ ಒಂಜಿ ಸರ್ಟಿಫಿಕೇಟ್ ಮಾತ್ರದ ತೊನ್ನ ಜಾಗೆ ಅತ್ತಂದು ಈ ಸಂಸ್ಥೆದ ವರದಿಡ್ದು ಗೊತ್ತಾಂಡು ಯೋಗ ಸಂಸ್ಕೃತ ಗೊಬ್ಬು ವಿಜ್ಞಾನ ಮಾತಾ ಇಶಾರುಲೆಡ್ಲ ಜೋಕ್ಲೆನ ಸಾಧನೆಗೆ ಅವಕಾಶ ಕೊಡ್ತಿರೋ ಒಂದು ಭಾರಿ ಶ್ರೇಷ್ಠ ಕೆಲಸ. ಈ ಸಂಸ್ಥೆನ ಕಟ್ಟಿನ ಮಧುಸೂದನ ಖುಷಿಯರನ ಸಾಧನೆ ಮಲ್ಲ ದೇಶಗೂ ಭಾರಿ ಎಡ್ಡ ಶಿಕ್ಷಣ ಇತ್ತೆ ಬೋಡಾತಣಂದು ಪಂಡಿರ. ಶಿವಗೌರಿ ಭಜನಾ ಮಂಡಳಿದ ಈಶ್ವರಿ ಪ್ರಕಾಶ್ PTA ಒತ್ತು ಗುರುಕಾರ್ದಿ ಶ್ರೀಮತಿ ರಂಜಿತಾ ಕಾರ್ಯಕ್ರಮ ಸಂಘಟಕರ ನಿಶಾಂತ್ ಒತ್ತು ಪ್ರಿನ್ಸಿಪಾಲರು ಪವಿತ್ರ ಪಾಲ್ದಿತ್ತೊಂಡರ. ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ. ಇಪ್ಪತ್ತೆರಡು 23 24ರಲ್ಲಿ ರಾಜ್ಯದಲ್ಲಿಯೇ 3 ವರ್ಷ ಸತತವಾಗಿ ನಾವು ಪ್ರಥಮ ಸ್ಥಾನವನ್ನು ಪಡಿತಾ ಬಂದಿರುವಂಥದ್ದು ಭಾಳ ಹೆಮ್ಮೆಯ ವಿಚಾರವಾಗಿರುವಂಥದ್ದು.
ಅದಕ್ಕೆ ನಾನು ಸಣ್ಣದಾಗಿ ಸ್ಪಂದಿಸಿರುವಂಥದ್ದು ನನ್ನ ಆತ್ಮೀಯ ಪ್ರೀತಿಯ ಉಪನ್ಯಾಸಕರು ಹಾಗೂ ವಿಶೇಷವಾಗಿ ಪ್ರಾಂಶುಪಾಲರು ಹಾಗೂ ಪೋಷಕರು ಮತ್ತು ಆಡಳಿತ ಮಂಡಳಿಯವರು ವಿದ್ಯಾರ್ಥಿಗಳ ಪ್ರಯತ್ನದಿಂದ ನಾವು ಈ ಒಂದು ಫಲಿತಾಂಶವನ್ನು ಪಡೆಯೋಕ್ಕೆ ಸಾಧ್ಯ ಆಯಿತು. ಇಲ್ಲಿ ಏನಿಲ್ಲ, ಯೋಗ ಇದೆ, ಸಂಸ್ಕೃತ ಇದೆ, ಸಂಗೀತ ಇದೆ, ಭಜನೆ ಇದೆ, ಕರಾಟೆ ಇದೆ, ಸ್ಪೋರ್ಟ್ಸ್ ಇದೆ, ವಿಜ್ಞಾನ, ತಂತ್ರಜ್ಞಾನ, ಎಲ್ಲ ವಿಚಾರಗಳಲ್ಲೂ ಕೂಡ ವಿದ್ಯಾರ್ಥಿಗಳ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಅವರ ಪ್ರತಿಭೆಯನ್ನು ಗಮನಿಸಿ ಮುಂದಕ್ಕೆ ತರುವಂಥ ಕೆಲಸ ಇದು ಅತ್ಯಂತ ಶ್ರೇಷ್ಠವಾದ ಕೆಲಸ. ಇದನ್ನು ಈ ಕಾಲೇಜಿನಲ್ಲಿ ಮಾಡ್ತಾ ಇರೋದಕ್ಕೆ ಇಲ್ಲಿಯ ಪ್ರಾಂಶುಪಾಲರು, ಇಲ್ಲಿ ಎಲ್ಲ ಅಧ್ಯಾಪಕ ವೃಂದದವರಿಗೆ ನಾನು ಹೃದಯ ತುಂಬಿದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪಡುಬಿತ್ರದ ಪಡುಬಿತ್ಲು ಧರ್ಮ ಜಾರಂದಯ ಬಂಟ ದೈವಸ್ಥಾನಡು ವರ್ಷಾದಿ ನೇಮ ಶನಿವಾರ ರಾತ್ರಿ ನಡತಂಡ ಮೈ ಸಂದಾಯ ಧರ್ಮ ಜಾರಂದಯ ಬಂಟ ದೈವಲ್ವ ಕಾಯಿತರ ಕಾಂಡೆ ಜುಮಾದಿ ಪರಿವಾರ ದೈವಲೇಕ್ ನೇಮ ಕುರಿಯರು. ಜಾರಂದಾಯೆ ತುಳುನಾಡ ಭೂತಾರಾಧನೆಡು ಒಂದು ಪ್ರಧಾನ ದೈವವಾದ ಒಟ್ಟುಗು ಬಂಟೆ ಇತ್ತದು ಕುಡ್ಲ ಮುಲ್ಕಿ ಪಡುಬಿದ್ರದ ಸುತ್ತಮುತ್ತ ನಿಲೆಊರ್ದು ನಂಬಿಂಚಿ ಭಕ್ತಿರ್ನ ಆರಭಾರ ಒಂದು ಧರ್ಮ ರಕ್ಷಣೆ ಮತ್ತೊಂದು ಬತ್ತಿಂಚಿ ಸತ್ಯ ಆತುಂಡು. ಒಡಿಪು ಜಿಲ್ಲೆ ಪಡುಬಿದ್ರದ ಪಡುಬಿತ್ಲದ ಧರ್ಮ ಜಾರಂದಾಯ ಬಂಟ ದೈವಸ್ಥಾನಡು ಶನಿವಾರ ರಾತ್ರಿ ವರ್ಷಾದಿ ನೇಮ ಅಟ್ಟಣೆ ಆದಿತ್ತಂಡು. ಬಯ್ಯಗು ಭಂಡಾರ ಏರ್ದು ರಾತ್ರಿ ಉಪಪ್ರಸಾದ ನಡತಂಡು. ಗ್ರಾಮಸ್ಥರಿಡ್ದು ಭಜನೆ ನಡತಂಡು. ವರ್ಷಾದಿ ನೇಮುಡು ಸುರುಕು ಮೈಸಂದಾಯ ನೇಮ ಅದು ಧರ್ಮ ಜಾರಂದಾಯ ಬೊಕ್ಕ ಬಂಟ ದೈವಲಿನ ನೇಮ ನಡಪಾಯರು. ಊರು ಪರವೂರ ಭಕ್ತರು ನೇಮ ತೂದು ಬೂಲ್ಯ ಪುರ್ಸಾದ ಆದಿತ್ತೊಂಡೆರು. ಪಡುಬಿತ್ಲು ಗ್ರಾಮದ ಗುರುಕಾರ್ಯರು ಪಡುಬಿತ್ಲು ಜಾರಂದಾಯ ದೈವಸ್ಥಾನ ಸೇವಾ ಸಮಿತಿ ದಕ್ಕಲು, ಬೊಂಬಾಯಿ ಸೇವಾ ಸಮಿತಿ ದಕ್ಕಲು, ಅನ್ನಸಂತರ್ಪಣಾ ಸಮಿತಿ ದಕ್ಕಲು, ಬದಿಕರ ಸಮಿತಿ ದಕ್ಕಲು, ಮಹಿಳಾ ಮಂಡಳ ದಕ್ಕಲು, ಗ್ರಾಮದಕ್ಕಲು, ಸಾನದ ಇಲ್ಲದಕ್ಕಲು ಈ ಪೊರ್ತೊಡಿತದು ನೇಮ ತೂದು ಬೂಲ್ಯ ಪುರ್ಸಾದ ಆದಿತ್ತೊಂದು ದೈವಲಿನ ಇಂಬು ನಟ್ಟೊಂಡೆರು.
ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಒಡಿಪುದ ನಿಲೆಟ್ ಮಾರ್ಗ ಸುರಕ್ಷಣಾ ಜಾಗೃತಿ ಜಾಥಾ ಸೋಮವಾರ ಕಾಂಡೆ ಪರ ಡಯಾನಾ ಸರ್ಕಲದ ಸಿಟಿ ಬಸ್ ಸ್ಟ್ಯಾಂಡ್ ಮುಟ ನಡೆತಂಡ ಮಾರ್ಗ ಸುರಕ್ಷತಾ ಜಾಗೃತಿ ಜಾಥಾ ಸೋಮವಾರ ಕಾಂಡೆ ಒಡಿಪುದ ಪರ ಡಯಾನಾ ಸರ್ಕಲದ ಸಿಟಿ ಬಸ್ ಸ್ಟ್ಯಾಂಡ್ ಮುಟ ನಡೆತದ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಒಡಿಪುದ ನಿಲೆಟ್ ಈ ಕಾರ್ಯಕ್ರಮ ನಡೆತಂಡ ಐನ ಆಜಿಬಕ 7ನೇ ಕ್ಲಾಸ್ದ ಒಟ್ಟು 129 ಜೋಕುಲು ಬಕ 10 ಜನ ಬರೋ ಕಲ್ಪಾವನಕ್ಲು ಮಾರ್ಗ ರಕ್ಷಣದ ಜಾಗೃತಿ ಜಾಥೋಡು ಪಾಲ್ದೊಂಡಿರ ವಿದ್ಯಾರ್ಥಿಗಳು ಪರ ಡಯಾನಾ ಸರ್ಕಲ್ ಕೈತಲು 10 ನಿಮಿಷದ ಬೀದಿ ನಾಟಕ ಪ್ರದರ್ಶನ ಮಲ್ತೆರ ಐದು ಬೊಕ್ಕ ಮಾರ್ಗ ಸುರಕ್ಷತೆ ಬಗೆಟ್ ಘೋಷಣೆ ಪಾಡೊಂದು ಡಯಾನಾ ಸರ್ಕಲ್ ಕೈತಲು ಇರ್ದು ಮುನ್ಸಿಪಲ್ ಕಾರ್ಪೊರೇಷನ್ ಎದುರುಡೆ ಆದ ಸಿಟಿ ಬಸ್ ಸ್ಟ್ಯಾಂಡ್ ಮುಟ್ಟ ಪೋದು ಅವಳು ಸಾಮಾಜಿಕ ಜಾಲತಾಣದ ಬಗೆಟ್ ತಿಳುವಳಿಕೆ ಕೊರ್ಪುನ ಬೀದಿ ನಾಟಕ ಪ್ರದರ್ಶನ ಮಲ್ತೆರ ಪ್ರತಿ ವರ್ಷ ನಾವು ನೋಡುವ ಹಾಗೆ ದೇಶದಲ್ಲಿ ಸುಮಾರು 35,000 ಜನ ಈ ರೋಡ್ ಆಕ್ಸಿಡೆಂಟ್ಸಿಂದ ಸಾವನ್ನಪ್ಪಿದ್ದಾರೆ. ಸೊ ಆ ಒಂದು ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ, ಅವರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಟ್ರಾಫಿಕ್ ಪೊಲೀಸ್ ಅವರ ಜೊತೆ ಸಂಯೋಜನೆಗೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಿದ್ದೇವೆ. ಇದರ ಮುಖ್ಯ ಉದ್ದೇಶ ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಮತ್ತು ಅವರಲ್ಲಿ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡುವಂತಹ ಒಂದು ಕ್ರಿಯೆ ಆಗಬೇಕು ಅವರಲ್ಲಿ. ಸೊ ಅದ್ರ ಬಗ್ಗೆ ನಮ್ಮ ಮಕ್ಕಳು ಇಲ್ಲಿ ಒಂದು ಸ್ಕಿಟ್ ಮುಖಾಂತರ ನಾಟಕದ ಮುಖಾಂತರ ಅವರಿಗೆ ಈ ಒಂದು ಮೆಸೇಜನ್ನು ಕನ್ವೆ ಮಾಡ್ತಿದ್ದಾರೆ. ಸೊ ಇದರಿಂದ ನಾನು ಎಲ್ಲ ಜನರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡೋದ್ರಿಂದ ನಾವು ನಮ್ಮ ಸುರಕ್ಷತೆ ಜೊತೆಗೆ ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದ ಸುರಕ್ಷತೆ ಬಗ್ಗೆ ಕೂಡ ತುಂಬ ಯೋಚನೆ ಮಾಡಿ ನಮ್ಮ ಜೀವನವನ್ನು ಸಾಗಿಸುವುದು. ನಾವು ಮೊಬೈಲ್ ನೋಡಿದರೆ ಈಗ ನಮ್ಗೆ ಗೊತ್ತಾಗಲ್ಲ ನಾವು ಊಟ ಎಂತ ತಿಂತಿದ್ದೀವಿ, ಟೇಸ್ಟ್ ಹೆಂಗೆ ಉಂಟಂತ. ಮತ್ತು ಮೊಬೈಲ್ ನೋಡಿದಾಗ ನಾವು ಅಲ್ಲಿ ಇದು ಒಂದು ಪ್ರಾಬ್ಲಮ್ ಬಂದಿದ್ದರೆ ಇದು ಕಷ್ಟ ಆಗ್ತದೆ ಮುಖ್ಯ. ಯಾಕಂದರೆ ಈಗ ಜಾಸ್ತಿ ಜನ ಇದ್ದಾರೆ. ಈಗ ಯಾರಾದರೂ ಫಾಸ್ಟ್ ಹೋಗಿದ್ರೆ ಇದು ಕ್ರ್ಯಾಶ್ ಆಗ್ತದೆ. ಅದಕ್ಕೆ ನಮಗೆ ನಾಲೆಜ್ ಸಿಕ್ಕತ್ತೆ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಬಾರ್ದು. ಆಮೇಲೆ ನಮ್ಮ ಎನ್ವೈರ್ಮೆಂಟ್ ಬಗ್ಗೆ ಜಾಗರೂಕತೆ ಇರಬೇಕು. ನಾವು ಏನು ಮಾಡ್ತಾ ಇದ್ರಿ ಅದರ ಬಗ್ಗೆ ಇರಬೇಕು ನಮಗೆ. ಆಮೇಲೆ ನಾವು ಗಾಡಿ ಓಡಿಸುವಾಗ ಡಿಸ್ಟ್ರಾಕ್ಷನ್ಸ್ ಎಲ್ಲ ಇರಬಾರ್ದು. ಕುಡಿದು ಡ್ರೈವ್ ಮಾಡಬಾರ್ದು. ಆಮೇಲೆ ಫೋನಲ್ಲಿ ಮಾತಾಡ್ತಾವಾಗ ಡ್ರೈವ್ ಮಾಡಬಾರ್ದು. It can give all the other drivers consciousness while they are driving, or like if they are eating somewhere and they are seeing outside, they can see what is written. If they are maybe not following all this, and then they can start following, someday. Like mine says, wear your helmet, wear your life. So some people can see this, and then they can whoever is not wearing helmet, even if two people are on one scooty or one bike, it's still compulsory, even for the driver, even for the passenger, to wear the helmet. ಕುಡ್ಲದ ಸೇವಾ ಭಾರತಿ ಸಂಸ್ಥೆದ ನಿಲೆಟ ಜನವರಿ 14 ಮೇಕ ಕುಡ್ಲದ ಕೆನರಾ ಹೈಸ್ಕೂಲ್ ಮೈದಾನಡು ವಿಶಿಷ್ಟರಿಗಾದ ವಿಶಿಷ್ಟ ಮೇಳ ದಿವೊಂದೊಂದು ಸಂಘಟನೆದ ಮರ್ಯಾದೆ ಗುರುಕಾರ್ಯರು ಡಾಕ್ಟರ್ ವಿ ಮುರಳೀಧರ ನಾಯಕ್ ಪಂತೆರ. ಕುಡ್ಲದ ಸೇವಾ ಭಾರತಿ ಸಂಸ್ಥೆದ ಮರ್ಯಾದೆ ಗುರುಕಾರ್ಯರು ಡಾಕ್ಟರ್ ವಿ ಮುರಳೀಧರ ನಾಯಕ್ ಕುಡ್ಲಡ್ ಸುದ್ದಿ ಕೊಟ್ಟೋಡು ಪಾತಿರ್ದ ಸಂಸ್ಥೆ ಕರಿನ 33 ವರ್ಷಲೆಡ್ದ ದಿವ್ಯಾಂಗರ್ನ ಬದುಕು ಸುಧಾರ್ಪರೆ ಪುಣೆ ಒಂದುಂಡು ಅಂಗ ಸಂಸ್ಥೆಲೆಡ್ದಾಕ್ಲೆಗ ಅಗತ್ಯ ಒಪ್ಪುನ ಬರವು ತರಬೇತಿ ಮರ್ದಿಂಚಿತೆನೇನು ಒದಗಾದು ಕೊಡ್ದು ತನ್ನ ಸೇವೆನ ಮಲ್ಲ ಮಲ್ತೊಂದುಂಡು. ಈ ಸರ್ತಿ ಜನವರಿ 14 ಮೇಕ ಕೆನರಾ ಹೈಸ್ಕೂಲ್ ಮೈದಾನಡು ಇಸಿಷ್ಟರೆಗಾದ ಇಸಿಷ್ಟ ಮೇಲ ದಿವಂದಾಂದ ಪಂಡೆರ ದಿವ್ಯಾಂಗರಡ ಒಪ್ಪುನ ಪ್ರತಿಭೆನ ಬಕ ಸಾಮರ್ಥ್ಯಕೆಯನ್ನು ಗುರ್ತ ಮಲ್ತದಾಕ್ಲೆನ ಸ್ವಂತ ಕಾರಡುಂತು ನಂಚ ಮಲ್ಪುನ ಬಕ ದಿವ್ಯಾಂಗರಡ ಬಕ ಪೋಷಕರಡ ಒಪ್ಪುನ ಸಹಾಯಕ ವಾತಾವರಣ ದೂರ ಮಲ್ತದಾಕ್ಲೆಡ ಈ ಶ್ವಾಸದಿಂಜವನವು ಅಂಗವಿಕಲತೆದ ಗುರ್ತ ಚೀಟನ ತೊನೆಯರೆ ಸಾಕಾರ ಕೊರ್ಪುನ ಅಕ್ಲಿಗಾದ ವೈದ್ಯಕೀಯ ಪರೀಕ್ಷಾ ಶಿಬಿರ ಆಪ್ತ ಸಲಹಾ ಶಿಬಿರ
ನಡಪಾವುಂಡು ಸರಕಾರಿ ಬೊಕ್ಕಾರೆ ಸರಕಾರಿ ಸಂಸ್ಥೆಲೆಡ್ದ ದಿವ್ಯಾಂಗರಿಗೆ ತಿಕ್ಕುನ ಸೌಕರ್ಯ ಬಗೆಟ್ ಮಾಹಿತಿ ಒದಗಾವನ ಅಕ್ಲಿಗೆ ವರ್ಷಕೊರ ತಿರ್ಗಾಟ ಬೊಕ ಮೇಳದಿವನ್ನವು ವಿಶೇಷ ಸಾಧನೆ ಮಲ್ತಿನ ದಿವ್ಯಾಂಗರಿಗೆ ಸಮ್ಮಾನದ ಮರ್ಯಾದೆ ಮಲ್ಪನವು ಇಂಚಿತ್ತಿ ಕಾರ್ಯಕ್ರಮಲೇನು ವರ್ಷಲ ಮಲ್ಪ ಅಂದ್ ಡಾಕ್ಟರ್ ಮುರಳೀಧರ ನಾಯಕ ಪಂಡ್ಯರ ಸೇವಾ ಭಾರತಿ ಸಂಸ್ಥೆದ ಗುರುಕಾರ್ದೆ ಗೀತಾ ಲಕ್ಷ್ಮೀಶ್ ಕಾರ್ಯಂತಿರ ಎಸ್ ರವಿನಾಥ ಕುಡ್ವ ಜತೆ ಕಾರ್ಯಂತಿರ ಗಣರಾಜ ವೈ ಪಣವದ ಗುರುಕಾರ್ಯರ ಕೆ ವಿಶ್ವನಾಥ ಪೈ ಜತೆ ಗುರುಕಾರ್ಯರ ಬಿ ಅಶ್ವತ್ಥಾಮರಾವ್ ಬೊಕ ಸೇವಾ ಭಾರತಿ ಮರ್ಯಾದೆ ಕಾರ್ಯಂತಿರ ಎಚ್ ನಾಗರಾಜ ಭಟ್ ವಿನೋದ್ ಶೆಣೈ ಸುದ್ದಿ ಕೊಟ್ಟಡಿದ್ದಾರೆ. ಈ ವರ್ಷದ ನಮ್ಮ ಮೇಳವನ್ನು ಕೆನರಾ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದರ ಸಹಭಾಗಿತ್ವದಲ್ಲಿ ತಾರೀಕು 19ನೇ ತಾರೀಕು ಜನವರಿ 19ನೇ ತಾರೀಕು ಭಾನುವಾರ ಬೆಳಿಗ್ಗೆ 8:30ರಿಂದ ಸಂಜೆ 4:15ವರೆಗೆ ಡೊಂಗರಕೇರಿ ಹೈಸ್ಕೂಲಲ್ಲಿ ಕೆನರಾ ಹೈಸ್ಕೂಲ್ ಇಲ್ಲಿ ನಾವು ನಡೆಸಲಿಕ್ಕಿದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮಹಾಪೌರರಾದ ಮನೋಜ್ ಕುಮಾರ್ ಇವರು ನೆರವೇರಿಸಲಿಕ್ಕಿದ್ದಾರೆ, ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರು. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಿಟಾಡೆಲ್ ಪ್ರಾಜೆಕ್ಟ್ಸ್ ಮತ್ತೆ ಡೆವಲಪರ್ಸ್ ಇದರ ನಿರ್ದೇಶಕರಾದಂತಹ ಶ್ರೀ ರಾಮ್ ಕುಮಾರ್ ಇವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಅಸ್ತ್ರ ಗ್ರೂಪ್ ಇದರ ಸಿಇಒ ಆಗಿರುವಂತಹ ಲಾಂಚೂಲಾಲ್ KS ಇವರು ಕೂಡ ಅತಿಥಿಯಾಗಿ ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಕುಡ್ಲದಾಪುರ ಭವನಡು ಸೂರ್ಯ ಗಾಯತ್ರಿಯರ್ನ ಹಾಡುಗಾರಿಕೆ ರಾಮಾಂಭಜೆ ಕಾರ್ಯಕ್ರಮ ಐತಾರ ನಡೆತಂಡು ಜಯಸ್ಮೃತಿ ಧಾಮ ಎಂಫಾರ್ ಸೇವಾ ಛಾತ್ರಾಲಯಂ ಸ್ವಾಮಿ ಮೋಕ್ಷಾನಂದ ಸರಸ್ವತಿ ಕಾರ್ಯಕ್ರಮ ಉದಿಪನ ಮಲ್ತಿರ. ಯುವ ಗಾಯಕಿ ಸೂರ್ಯ ಗಾಯತ್ರಿಯರ್ನ ಹಾಡುಗಾರಿಕೆ ರಾಮಾಂಭಜೆ ಕಾರ್ಯಕ್ರಮ ಕುಡ್ಲದಾಪುರ ಭವನಡು ಐತಾರ ಅಟ್ಟಣೆ ಮಲ್ತದಿತ್ತೆರ. ಜಯಸ್ಮೃತಿ ಧಾಮ ಎಂಫಾರ್ ಸೇವಾ ಛಾತ್ರಾಲಯಂ ಸ್ವಾಮಿ ಮೋಕ್ಷಾನಂದ ಸರಸ್ವತಿ ಕಾರ್ಯಕ್ರಮ ಉದಿಪನ ಮಲ್ತೆರ. ರಾಮಾರಾಧನದ ಬೇತೆ ಬೇತೆ ಪದ ಸಂಗೀತದ ಅಭಿಮಾನ್ಯನ ಮನಸ್ಸಿಗೆ ಖುಷಿ ಕೊರುಂಡು ಕಲಾಭಿಮಾನ್ಲೆಡ್ದ ರಾಮ ಭಜನೆ ಪನ್ಪಾಯರ. ಹ್ಯಾಂಗೋ ಐಸ್ ಕ್ರೀಮ್ದ ದೀಪಾ ಪೈ ACP ಗೀತಾ ಕುಲಕರ್ಣಿ, ಎಂಫಾರ್ ಸೇವಾದ CEO ಶ್ರೀನಿರಾಮನ್, ಸಂಗೀತ ಭಾರತಿ ಪ್ರತಿಷ್ಠಾನದ ಉಸ್ತಾದ್ ರಫೀಕ್ ಖಾನ್, ಎಕ್ಸ್ಪರ್ಟ್ ಬರೋ ಸಂಸ್ಥೆಲಿನ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಒತ್ತು ಗುರುಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಈ ಪುಡ್ತಡಿತ್ತಾರೆ. ನರೇಂದ್ರ ನಾಯಕ್ ಕಾರ್ಯಕ್ರಮದ ಬಗೆಟ್ ಇವರ ಕುಡ್ದು ಎಂಫಾರ್ ಸೇವಾ ಸಂಸ್ಥೆಗೆ 25 ವರ್ಷದ ಇಂಜಿನಲ್ಲಿ ಕೊಡು ಕಡಿಡ್ದ ಸರ್ತಿ ಕುಡ್ಲಡ್ ಸಂಗೀತದ ಉಮೇದಿತ್ತಿನಕ್ಲೆಗೆ ಹೊಸ ರೀತಿದ ಸಂಗೀತ ಅನುಭವ ಕೊರಡು ಪನ್ಪನ ಉದ್ದೇಶಡು ಈ ಕಾರ್ಯಕ್ರಮ ದೀವೊಂದಾಂದ ಪಂಡಿರ. What is needed is upliftment of the rural children who are underprivileged and they really require support. In that way, if we support the underprivileged children in terms of food, shelter and education, then India will definitely improve. Not just by words, not just by speeches. It will improve by actual work in the grassroots level. Such a great work is done by Aim for Seva, and we salute the Aim for Seva entire team for doing this great job throughout the globe. They bring the funds from all over the globe and they will try to improve India in terms of upliftment of the underprivileged children in India. That's the real nation building according to me. One of the ways in which we can build the nation. ತಿಬರೆ ರಾಮರಸಂ ಸೀತಾ ಕಲ್ಯಾಣ ವೈಭೋಗವೇ ಭಾರತ ದೇಶ ಹಿತಾಯ ಥೀಂಪದ ಭಾರತ ದೇಶ ಹಿತಾಯ ಶ್ರೀ ಗುರುಚರಣ ಸರೋಜ ರಜ ಹನುಮಾನ್ ಚಾಲೀಸ ಭಾಗ್ಯದ ಲಕ್ಷ್ಮೀ ಬಾರಮ್ಮ ರಾಮಚಂದ್ರಾಯ ಜನಕ ಇಂಚಿತ್ತಿ ಒಂಜಿಡ್ದೊಂಜಿ ಬಿಗುತ ಪದ ಪಂಡದ ಸೂರ್ಯ ಗಾಯತ್ರಿ ರಾಮಂ ಭಜೆ ಕಾರ್ಯಕ್ರಮ ಮಂಗಳ ಮಲ್ತೆರ. ವೀಣೆಡ್ ವಿದ್ವಾನ್ ಸುಂದರ್ ರಾಜ್, ವಯಲಿಂಡ್ ವಿದ್ವಾನ್ ಆದರ್ಶ ಅಜಯ್ ಕುಮಾರ್, ಮೃದಂಗುಡು ವಿದ್ವಾನ್ PV ಅನಿಲ್ ಕುಮಾರ್, ತಬ್ಲುಡು ಪಂಡಿತ್ ಪ್ರಶಾಂತ ಶಂಕರ್, ತಾಳುಡು ಶೈಲೇಶ್ ಮಾರಾರ್ ಕಲಾವಿದರಾದ ಒಟ್ಟುಗಿತ್ತೆರ. सकल शास्त्र निगमागम सारं जनन मरण फल शोकदि दूरं शुद्ध परमहंस आश्रम
ಪಡುಬಿದ್ರ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಕೈತಲ ಶನಿವಾರ ಕಟೀಲಾಟದ ಮೇಳೊಡ್ದು ರಾಮಕೃಷ್ಣ ಗೋವಿಂದ ಪ್ರಸಂಗದ ಸೇವೆ ಆಟ ನಡೆತಂಡು ಈ ಪೊರ್ತುಡು ಪೂಲಾ ವಿಠಲ ಶೆಟ್ಟಿ ಪ್ರಶಸ್ತಿ ಕೊರ್ಪುನಲ್ಲಿ ಸುದ್ದಿದ್ದಿತ್ತೀರ. ಯರ್ಮಾಲು ಹೊಸಮನೆ ರಾಧಾ ವಿಠಲ ಶೆಟ್ಟಿ ಬೊಕ್ಕ ಜೋಕ್ಲಂಜನೆ ಕಲ್ಲಟೆ ಗುತ್ತು ಕುಟುಂಬದಕ್ಲು ಶನಿವಾರ ಪಡುಬಿದ್ರೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಕೈತಲು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ರಾಮಕೃಷ್ಣ ಗೋವಿಂದ ಪನ್ಪುನ ಪ್ರಸಂಗದ ಸೇವೆ ಆಟಗೊಬ್ಬಾಯರು. ಕರಿನ 28 ವರ್ಷಲೆಡ್ದು ಈ ಯಕ್ಷಗಾನ ಬಯಲಾಟ ನಡತೊಂದಿತ್ತದ. ಕರಿನ ಕೆಲವು ವರ್ಷಲೆಡ್ದು ಕಲಾವಿದರಿಗೆ ಪೂಲಾ ವಿಠಲ ಶೆಟ್ಟಿ ಪುದರಡು ಪ್ರಶಸ್ತಿ ಕೊರೊಂದುಲ್ಲೇರ. ಪ್ರಶಸ್ತಿ ಕೊರ್ಪನಲ್ಲಿ ಇಸಡು ಯಕ್ಷಗಾನ ಕಲಾವಿದರು ಬೊಕ್ಕ ಸಾಹಿತಿ ಕದ್ರಾ ನವನೀತ ಶೆಟ್ಟಿ ಪೂಲಾ ವಿಠಲ ಶೆಟ್ಟಿಯರ್ನ ಸೇವಾ ಕಾರ್ಯಾಲಯನ ಬಗೆಟ್ ಅಂಚನೆ ಪ್ರಶಸ್ತಿಗೆ ಸಂದಿನ ಕಲಾವಿದರೇನು ಪೊಲಬ್ ಮಂತು ಕೊರಿಯರ. ಕಟೀಲು ಮೇಳದ ಭಾಗವತರು ಅಂಡಾಳ ದೇವಿ ಪ್ರಸಾದ ಶೆಟ್ಟಿ ಬೊಕ್ಕ ಬಣ್ಣದ ವೇಷದಾರ ಸುರೇಶ್ ಕುಪ್ಪೆ ಪದವರೆಗೆ ಕಟೀಲು ಲಕ್ಷ್ಮೀನಾರಾಯಣ ಆಸರಣೆ ರೀತದ ಪೂಲಾ ವಿಠಲ ಶೆಟ್ಟಿ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೆರ. ಉದಯ್ ಶೆಟ್ಟಿ ಯರ್ಮಾಳ್, ಹರಿಕಳ ವಿಶ್ವನಾಥ ಶೆಟ್ಟಿ, ವಿಶ್ವಕುಮಾರ್ ಬ್ರಹ್ಮ ಅವರ ಸೇವಾ ಕಡ್ತಲು ಸತೀಶ್ ವಿಠಲ ಶೆಟ್ಟಿ ಪ್ರಶಸ್ತಿ ಕೊರ್ಪನಲ್ಲಿ ಇಷ್ಟು ಪಾಲ್ದಿತ್ತೊಂಡಿರ. ಕಟೀಲ್ ಶ್ರೀ ದುರ್ಗನ ಭಕ್ತಿರ ಆಟದ ಅಭಿಮಾನಿಲು ಸೇವಾ ಕಡ್ತುಲೆನ ಕುಟುಂಬ ಸಂಸಾರದಕ್ಲು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರ. ಇಂದು ನಡೆದ ಈ ಪ್ರಶಸ್ತಿ ಮಾನ ಸಮ್ಮಾನಗಳು ಏನಿದೆಯೋ ಅದು ನಮ್ಮ ಬಲು ದೊಡ್ಡ ಸಾಧನೆಗೆ ಸಂದ ಗೌರವ ಅಂತ ನಾನು ಖಂಡಿತ ಭಾವಿಸುವುದಿಲ್ಲ. ಈ ಕ್ಷೇತ್ರದಲ್ಲಿ ನಮ್ಮ ಇರುವಿಕೆಯನ್ನು ಗುರುತಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ಎಂದು ಭಾವಿಸುತ್ತೇನೆ. ಈ ಕ್ಷೇತ್ರದಲ್ಲಿ ತುಂಬ ಕಷ್ಟಪಟ್ಟು ದುಡಿದು ಯಾವ ಮಾನ ಸಮ್ಮಾನಗಳನ್ನು ಪಡೆಯದೆ ಕಣ್ಮರೆಯಾದ ಅನೇಕ ಹಿರಿಯ ಕಲಾವಿದರು ಇದ್ದರು. ಅವರುಗಳಿಗೆ ಈ ಸಮ್ಮಾನವನ್ನು, ಈ ಪ್ರಶಸ್ತಿಯನ್ನು ನಾನು ಭಕ್ತಿಪೂರ್ವಕವಾಗಿ ಅರ್ಪಿಸುತ್ತಿದ್ದೇನೆ. ಬಹುಶಃ ಸತೀಶ್ ಪೊರುಳುಡಿ ದೇವರ ಕರ್ತವ್ಯ ಮಲ್ಪೆರಗೊಂದು ಯಾರೊಂದು ಪ್ರೋತ್ಸಾಹಕರ ಪ್ರೇರಣೆಕಾರರನ್ನು ಅಂಚ ಈ ಭಕ್ತಿ ಶ್ರದ್ಧೆ ಮಲ್ತಂಡ ದೇವರ ಸೇವೆಯನ್ನು ಮಲ್ತಂಡ ಎಂಜನ ದೇವರ ಅನುಗ್ರಹ ಮಲ್ಪೇರು ನಂಗೆ ಕಣ್ಣಿಗೆ ತೋಚಂದ ರೀತಿಯ ದೇವರ ಅನುಗ್ರಹ ಹೆಂಜಾಪುಣ ಮಾಡಲಿಕ್ಕೆ ಸತೀಶ್ ಉದಾಹರಣೆ. ಅಂಚ ಭಕ್ತಿ ಶ್ರದ್ಧೆ ಮಲ್ಪಿಸಿ ಸೇವೆ ನಿತ್ಯ ನಿರಂತರವಾದ ನನರ ನಡಪಡು ಆ ಶಕ್ತಿನ ದೇವರ ಕೊಡು ಆರಂಭಕ್ಕೇನಿ ಸೇವೆ ಮಲ್ಪಾದು ಅವರ ಭಾವಿ ಜೀವನ ಸುಖ ಶಾಂತಿ ಹೊರದು ಪೂರ್ಣ ಅಭಿವೃದ್ಧಿ ಮಾಡಿಕೊಂಡು ಮಾತ ಸತ್ಕರ್ಮ ಬಹುಶಃ ಸತ್ಕರ್ಮ ಮಲ್ಪರೆಗಳ ಪೂರ್ವಜನ್ಮದ ಸುಕೃತ ಒಡಿಗೆ ಬಹುಶಃ ಪೂರ್ವಜನ್ಮದ ಸುಕೃತ ಅರೆ ನಿಜ ಕರ್ತವ್ಯ ಮಲ್ಪಾದುಂಡು. ಕಟೀಲಗ ಕೈತಲ್ದ ಎಕ್ಕಾರ ಕೊಡಮಂತಾಯ ದೈವಸ್ಥಾನದ ವರ್ಸಾದಿ ಜಾತ್ರೆ ಶನಿವಾರ ರಾತ್ರಿ ಕುಡಿ ಹಿಡಿದು ನಡತೊಂದುಂಡು. ಐತಾರ ಕಂಡ ಉಳ್ಳಾಯ ನೇಮ ರಾತ್ರಿ ಕೊಡಮಂತಾಯ ದೈವದ ನೇಮ ನಡತಂಡು. ಕಟೀಲಗ ಕೈತಲ್ದ ಎಕ್ಕಾರು ಕೊಡಬಂತಾಯ ದೈವಸ್ಥಾನುಡಿತ್ತೆ ವರ್ಸಾದಿ ಜಾತ್ರೆ ನಡ್ತೊಂದುಂಡು. ಶನಿವಾರ ರಾತ್ರಿ ಸಂಪ್ರದಾಯದಂಜ ತಾಂಗಡಿ ಬರ್ಕೆ ಕಾವಿರನೆ ಇಲ್ಲಲ್ದು ದೈವಲಿನ ಬಂಡಾರ ದೇರಿಂಜಗಿರಿಗೆ ಬತ್ತದ ಕೊಡಿಯಡ್ದು ಐತಾರ ಕಾಂಡೆ ಉಳ್ಳಾಯ ದೈವದ ನೇಮ ನಡತಂಡು. ನೇಮ ತುದ್ದು ಬೂಲಿಯದೆ ತೊನ್ನ ಊರು ಪರ ಊರ್ಲಿನ ಭಕ್ತಿಯರ ಮಧ್ಯಾಹ್ನ ಸಾರ್ವಜನಿಕ ನುಪ್ಪು ಪ್ರಸಾದಡು ಪಾಲ್ದಿತ್ತುಂಡ್ಯರ. ರಾತ್ರಿ ದೈವಸ್ಥಾನದ ಪ್ರಧಾನ ದೈವ ಎಕ್ಕಾರು ಕೊಡಮಂತಾಯ ದೈವಗೂ ಗಡ್ತಿಡು ನೇಮ ಕುರಿಯರ. 4:32 ವರ್ಗ ಊರು 10 ಸಮಸ್ತಿಯರು ಪರ ಊರ್ಲಿನ ಭಕ್ತಿಯರು ನೇಮ ತುದ್ದು ಬೂಲಿ ಪ್ರಸಾದದೆ ತೊಂಡ್ಯರ. ಆಡಳಿತ ಮುಕ್ತೆ ಸಿರಿರ ತಿಮ್ಮ ಕಾವಿರಾದುಪ್ಪುನ ನಿತಿನ್ ಹೆಗ್ಡೆ ಕಾವರ ಮನೆ ಮುಕ್ತೆ ಸಿರಿರ ಹರಿದಾಸ ಉಡುಪ ಭಾಸ್ಕರ ಮುದ್ದ ನಡ್ಯೋಡಿಗುತ್ತು ರತ್ನಾಕರ ಶೆಟ್ಟಿ ಬಡಕೆರೆ ಬಾಳಿಕೆ ರಮೇಶ್ ಭಂಡಾರಿ ಮಿತ್ತೊಟ್ಟು ಬಾಳಿಕೆ ಮೇಲ್ಕಾರ್ ಈ ಪೊಟ್ಟುಡಿತ್ತೆರ. ಸೋಮವಾರ ರಾತ್ರಿ ಕಾಂತಿರಿ ಜುಮಾದಿ ನೇಮ ನಡತಂಡು. ಅಂಗಾರ ರಾತ್ರಿ ಜಾರಂದಾಯ ನೇಮ, ಬುಧವಾರ ರಾತ್ರಿ ಸರಳ ಜುಮಾದಿ ನೇಮ, ಗುರುವಾರ ರಾತ್ರಿ ಪಿಳಿಚಂಡಿ ನೇಮ ಅದು ಶುಕ್ರವಾರ ಕಾಂಡೆ ಜಾತ್ರೆದ ಕುಡಿ ಜಾಪೇರು.
ಇತ್ತೆ ಉದ್ಯೋಗಂ ಪುರುಷ ಲಕ್ಷಣ ಮಾತ್ರ ಅರ್ಥ ಅವು ಉದ್ಯೋಗಂ ಮಾನವ ಲಕ್ಷಣ ಅಂದು ಟೈಲರಿಂಗ್ ಬೆಲೆ ಮಲ್ತದ ಇತ್ತೆ ಸ್ವಂತ ಉದ್ಯಮಡುಪುನ ಸುಜಾತ ದಿನೇಶ್ ಕುಂದರ್ ಮಡ್ದಾಳ ಪಂತೆರ ಕಾಣಿಯುರದ ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಕೃಷಿ ಮೇಳೋಡು ಸ್ವಂತ ಬೆಲೆ ವಿಚಾರ ಕುಟೋಡು 6 ಪಾತಿರಿಯರು. ಕಡಪ ತಾಲೂಕು ಕಾಣಿಯುರದ ಚಾರ್ವಕ ಕೃಷಿ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಕೃಷಿ ಮೇಳ ನಡೆತೊಂದಿದ್ದ 2ನೇ ದಿನ ಇತರ ಸಾಂಸ್ಕೃತಿಕ ಕಾರ್ಯಕ್ರಮ ಬೊಕ್ಕ ಸ್ವ ಉದ್ಯೋಗ ಬಗ್ಗೆ ವಿಚಾರಕೂಟ ನಡೆತಂಡ ಸಂಘದ ಗುರುಕಾರ್ಯರ ಗಣೇಶ್ KS ಮಾತ್ರೆಲ್ಲ ಎತ್ಕೊಂಡು ಬಿನ್ನೆರೆಗೆ ಮರ್ಯಾದೆ ಮಲ್ತ್ಯಾರ. ರುಡ್ಸಿಡ್ ಸಂಸ್ಥೆ ಉಜಿರದ ಉಪನ್ಯಾಸಕರ ಅಬ್ರಹಾಂ ಜೇಮ್ಸ್ ಪಾತ್ರಿರ್ದು ಏರ್ಲ ಒವ್ವೇ ತರಬೇತಿಗೆ ಬರ್ತಂಡ ರುಡ್ಸಿಡ್ ಸಂಸ್ಥೆ ಅಕ್ಲೇನು ಸ್ವಂತ ಕಾರ್ಡು ಉಂಟು ನಂಚ ಮಲ್ಕೊಂಡು 87 ತರಬೇತಿಲು ನಡೆತೊಂದುಂಡು. ಡಾಕ್ಟರ್ ವೀರೇಂದ್ರ ಹೆಗ್ಗಡೆರ 1982 ಜುಲೈ 15 ಉಜಿರೆಡ್ ರುಡ್ಸಿಡ್ ಸುರುತ ಸಂಸ್ಥೆ ಸ್ಥಾಪನೆ ಮಲ್ತ್ಯಾರ. ಕೃಷಿ ಉದ್ಯಮ ಇಂಚಾಯಿಟ್ ಮಾತಾ ಬಗೆಟ್ಲ ತರಬೇತಿ ಕೊರ್ಪುಣೊಂದು ಪಂಡಿರ ಟೈಲರ್ ಆದಿತ್ಯದ ಇತ್ತ ಜವಳಿ ಉದ್ಯಮ ಮಲ್ತೊಂದು ಪುನಃ ಸುಜಾತ ದಿನೇಶ್ ಕುಂದರ್ ಮರ್ದಾಳ ಪಾತ್ರಿರ್ದು ಟೈಲರಿಂಗ್ ಬಿಡ್ದು ಜವಳಿ ಶಾಪ್ ಮಲ್ತೊಂದು ಪುನಃ ತನಕ ಯಜಮಾನಿಯರ್ನ ಎಡ್ಡೆ ಸಹಕಾರ ಉಂಡು ಉದ್ಯಮ ಮಾತ್ರ ಅತ್ತು ವಾ ಕೆಲಸ ಮಲ್ಪನೆಂದ ಆಂಡಲ ಮನಸ್ಸುಪ್ಪಡು ಉದ್ಯೋಗಂ ಪುರುಷ ಲಕ್ಷಣಂ ಪನ್ಪೆರ ಆಂಡ ಉದ್ಯೋಗಂ ಪುರುಷ ಲಕ್ಷಣಂ ಮಾತ್ರ ಅತ್ತು ಅವು ಇತ್ತೆ ಮಾನವ ಲಕ್ಷಣ ಅಂದು ಪಂಡಿರ. ಹಸ್ತ ಫುಡ್ ಪ್ರಾಡಕ್ಟ್ಸ್ ಚಾರ್ವಕದ ವಿಶ್ವನಾಥ ಗೌಡ ಅಂಬುಲ ಪಾತ್ರಿಡ್ದು ಕೆಲವರು ಸಾಲದಿಪ್ಪಡೊಂದು ಮಾತ್ರ ದಿಪ್ಪುನಿ ನನ್ನ ಕೆಲವರು ಸಾಲದಿತ್ತದು ಐನು ಸರಿಯಾದ ಖರ್ಚು ಮಲ್ತದು ಸರಿಯಾದ ಸಾಧ್ಸಾದು ತೋಚವಿರ ಸಾಧ್ಸಾವು ನಕ್ಲೆಗೆ ಸಾಲದ ಕಾಸ್ಪಿರ ಕಟ್ಟುನ ಸಮಸ್ಯೆ ಬರ್ಪುಜಿತ್ತೆ 25 ಜನಕ್ಕೂ ಬೇಲೆ ಕೊರ್ಪುನ ಸಂಸ್ಥೆ ಸ್ಥಾಪನೆ ಮಲ್ದೆ ಅಂದು ಪಂಡಿರ. ಶಾಖಾ ಮಠದ ಸ್ವಾಮೀಜಿ ಶ್ರೀನಿಧಿ ಆಚಾರ್ ಬೊಕ ಚಾರ್ವಾಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯತವನಾಧಿಕಾರಿ ಇಚಾರ ಕೂಟೋಡು ಪಾಲ್ದಿತ್ತೊಂಡಿರ. ಧನಂಜಯ ಕೇನಾಜೆ ಕಾರ್ಯಕ್ರಮ ಸುಧಾರ್ತಿರ. ನಾನು ಯಾವಾಗಲೂ ಹೇಳ್ತೇನೆ, ಎಲ್ರಿಗೂ ಸೈನಿಕರಾಗಬೇಕು ಅಂತ ಆಸೆ ಇರ್ತದೆ ಮನಸ್ಸೊಳಗೆಲ್ಲ ಒಂದು ಕಡೆ, ನನಗೂ ದೇಶಕ್ಕಾಗಿ ಸೇವೆ ಸಲ್ಲಿಸಬೇಕು ಅಂತೇಳಿ. ಆದರೆ ಆ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ಆದರೆ ನಾನೊಂದು ಸ್ವ ಉದ್ಯೋಗ ಮಾಡಿದ್ದಲ್ಲಿ ದೇಶದ ಬೆಳವಣಿಗೆಗೆ ನನ್ನ ಕೂಡ ಕಾಣಿಕೆ ಇರ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸ್ವ ಉದ್ಯೋಗದತ್ತ ಮನಸ್ಸು ಮಾಡಿದಷ್ಟು ಕೂಡ ದೇಶ ಅಭಿವೃದ್ಧಿ ಪಥದತ್ತ ಸಾಗುವಂಥದ್ದು. ನಮಗಿವತ್ತು ಎಲ್ಲ ಕಾರ್ಯಗಳಲ್ಲೂ ಕ್ಷೇತ್ರ ಕಾರ್ಯಗಳಲ್ಲೂ ನಾವು ಮಾಡುವಂಥ ಕೆಲಸ ಏನಿದೆಯಾ ಅದನ್ನು ನಾವು ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ಮನಸ್ಸು ಬೇಕು. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ, ಆದರೆ ಉದ್ಯೋಗಂ ಪುರುಷ ಲಕ್ಷಣ ಅನ್ನೋದಕ್ಕಿಂತ ಉದ್ಯೋಗಂ ಮಾನವ ಲಕ್ಷಣಂ ಅಂತ ಹೇಳಿದರೆ ಸೂಕ್ತ ಎನಿಸ್ತದೆ. ಯಾಕಂತ ಹೇಳಿದರೆ ಉದ್ಯೋಗ ಈಗ ಪ್ರತಿಯೊಬ್ಬರಿಗೂ ಬೇಕಾಗುವಂಥದ್ದು. ನನ್ನದು ಕೂಡ ಉದ್ಯಮ ಸ್ಟಾರ್ಟ್ ಮಾಡಿ 2014ರಲ್ಲಿ ನಾನು ಪ್ರಾರಂಭ ಮಾಡಿದ್ದೇನೆ. ಪ್ರಾರಂಭ ಮಾಡಿ ನಾನು ಕೂಡ ರೂಡ್ ಸೆಟ್ ಅಂತ ಅವರು ನಮ್ಮ ಮೇಡಮ್ ಹೇಳಿದಾಗೆ ತರಬೇತಿಗೆ ಹೋಗಿ ಪ್ರಾರಂಭ ಮಾಡಿ ಇವತ್ತಿಗೆ 10 ವರ್ಷ ಆಯಿತು. ಒಂದು 4 ಜನರ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಿ 4 ಜನರಿಗೆ ಉದ್ಯೋಗ ಕೊಟ್ಟು ಒಂದು 25 ಜನರಿಗೆ ಉದ್ಯೋಗ ಕೊಡುವಂಥ ಒಂದು ಸಂಸ್ಥೆಯನ್ನು ಇಲ್ಲಿಯವರೆಗೆ ಪ್ರಾರಂಭ ಮಾಡಲಿಕ್ಕೆ ಒಂದು ಛಲ, ನಮ್ಮ ಒಂದು ಹಠ, ನಮ್ಮ ಗುರಿ ಇದ್ದರೆ ಮಾತ್ರ ಸಾಧಲಿಕ್ಕೆ ಸಾಧ್ಯ ಉಂಟು. BC ರೋಡ್ದ ಸ್ವಸ್ಥಾಯನ ಫಾರ್ಮ್ ಹೌಸ್ಡು ಶನಿವಾರ ಕಟೀಲ್ ಆಟದ ಮೇಳೊಡ್ದು ಶ್ರೀದೇವಿ ಮಹಾತ್ಮ್ಯ ಸೇವೆ ಆಟ ನಡೆತಂಡು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದ ಆಜೆ ಆಟದ ಮೇಳ ಇತ್ತದ ತುಳುನಾಡು ಟೊರ್ಮೆಡ ಭಕ್ತಿರ್ನ ಸೇವೆ ಆಟವನ್ನು ಗುಬ್ಬದು ತೋಚ ಹೊಂದಲ್ಯರ. ಅಂಚನೆ BC ರೋಡ್ದ ಸ್ವಸ್ಥಾಯನ ಫಾರ್ಮ್ ಹೌಸ್ಡು ಶನಿವಾರ ಶ್ರೀದೇವಿ ಮಹಾತ್ಮ್ಯ ಸೇವೆ ಆಟ ಅಟ್ಟಣೆ ಆದಿತ್ತಂಡು. ಬಯ್ಯಗ ಕಟೀಲ್ ಮೇಳದ ದೇವರನ ಗಡ್ದದ ಮೆರವಣಿಗೆ ಸ್ವಾಸ್ಥ್ಯಾಯನ ಫಾರ್ಮ್ ಹೌಸ್ಗೆ ಎತ್ಕೊಂಡಿರ. ಕಟೀಲ್ ಶ್ರೀ ಅನಂತ ಪದ್ಮನಾಭ ಸ್ರಣರ ಆಟದ ಅಭಿಮಾನಿ ಭಕ್ತರಿಗೆ ಸೇವಾ ಕರ್ತಲೆಗೆ ಪ್ರಸಾದ ಕುರಿಯರ. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ, ಬಂಟ್ವಾಳದ ಶಾಸಕರ ರಾಜೇಶ್ ನಾಯ್ಕ ಉಳಿಪಾಡಿ ಚೌಕಿ ಪೂಜೆದ ಪೊರ್ತುಡಿತ್ತರ. ಚೌಕಿ ಪೂಜೆ ಕರೆತದ ಶ್ರೀದೇವಿ ಮಹಾತ್ಮೆ ಆಟ ಸುರುವಾಂಡ ಸೇವೆ ಆಟದಲ್ಲಿ ಕೊಡನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಮಲ್ತದಿತ್ತರ. ಊರದ ಸುತ್ತಮುತ್ತದ ಆಟದ ಅಭಿಮಾನಿಗಳು ಕಟೀಲ್ ಶ್ರೀ ದುರ್ಗನ ಭಕ್ತರು ಸೇವಾ ಕರ್ತಲಾಯಿನ ಶ್ರೀಮತಿ ಶಾಂತ ಗೋಪಾಲಕೃಷ್ಣ ಮೇಲಂಟ, ಶ್ರೀಮತಿ ತೃಪ್ತಿ ಮುರಳಿ ಮಲ್ಲಿಬೊಕ್ಕ, ಶ್ರೀಮತಿ ಉರ್ವಶಿ ಹರ್ಷ ಮೇಲಂಟ, ಕಂಚಿಕೆರೆ ಪೇಂಟೆ ಫಾರ್ಮ್ ಹೌಸ್ ಬೊಕ್ಕ ಕುಟುಂಬ ಸಂಸಾರದಕ್ಕೂ ಆಟ ತುಯ್ಯರ.
ಮಗನೇ ಬಾಗೀಶ ಬಾ ಕಂದ ಬಾ ಮಗನೇ ಬಾ ಬಾಗೀಶ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.